ಪ್ರಕಾರವಾದ ಆ ದೀಪೋತ್ಸವ ಆರಾಧನೆ ಸೇರಿದ ಆ ಪ್ರಕಾರವಾದ ಮಾತ ಸೇವೆಯನ್ನು ಆಯಾಯ ದೇವರ ಪುಣ್ಯದ ಸ್ವೀಕಾರವಂತಂದು ಮತ್ತಿನ ಭಕ್ತರಿಗೆ ಹೋರಾಟ ಇಷ್ಟಾದ ಅನುಗ್ರಹ ಪಡ್ಪಾವಳು ಬಾಬಾನ ಕಾರ್ಯವಾದ ಎಂದರ ಅದರ ಮಾತು ಕೈಗೂಡಾದಗಳು ಜ್ಞಾನಿಗಳಗಳು ಅಷ್ಟೇ ಮತ್ತಿನ ಭಕ್ತಿಯನ್ನ ಮನಸ್ಸು ಇಷ್ಟಾದ ಮಾತ ಆ ದೇವರ ಅನುಗ್ರಹ ಪಡ್ಬಾದು ಹೋರಾಟಗ ಮಾತ ಸುಖಮಯವಾಯಿತು ಜೀವನದ ಹೋರಾಟನ ಮಾತ ಸಂಪತ್ತು ಬದಕಾದ ಬಂದು ಸುಖ ಶಾಂತಿಯ ನೆಮ್ಮದಿ ಆಯುಷ್ಯ ಆರೋಗ್ಯ ಭಾಗ್ಯ ಇಡೀ ಸಂಸಾರವು ಭಕ್ತರಿಗೆ ದೇವರ ಅನುಗ್ರಹ ಪಡ್ಬಾದು ಅಕಡೆ ಆರೋಗ್ಯ ಭಾಗ್ಯ ದೇಹವು ಆ ಮನಸ್ಸಿನ ಶಾಂತಿ ನೆಮ್ಮದಿ ಅಂತೇಳಿ ಕುಟುಂಬವು ಅಂದರೆ ಈ ಜಾಗ ಕೀರ್ತಿವಾದಗಾದ ನಮ್ಮನ್ನು ಮಾತ ಆ ದೇವರ ಪ್ರಾರ್ಥನೆ ಹರ ಶಂಭೋ ಮಹಾದೇವ ವಿಶ್ವೇಶ್ವರವತಮ ಶಿವಶಂಕರವಾತ್ಮನ್ಯೇನ ಕಂಠನಮೋರ್ತಿದೆ ಸಹಸ್ರಭಕ್ತಂ ವಿಷಾತಿಂಹಂ ವಿಶಂಗನೇತಂ ಕಮಲಾಂಶುಕಾಢ್ಯಂ ವಿಷಾಯುಧಂ ದುರೋಜ್ವಲದಂ ಬಾಹುಂ ತನ್ನಾಗರಾಜಂ ಪ್ರತಾಂ ನಿತ್ಯಂ ಅವಾಹಿ ಹೃದಯಾದಿಗುಣಾಸೈದ ಬ್ರಹ್ಮಣೇ ನಮಃ. ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ವಾಣಿಹೃದಯಾಭ್ಯಾಂ ನಮಃ. Oh
सत्यपरायणात्मा पूजयामि बाहु पूजयामि हस्तां पूजयामि सत्यसन्तुष्टात्मा कंठं पूजयामि साक्षात् महेश्वरः गुरुदेव जगत् सर्वं तस्मै श्रीगुरवे नमः। भगवान् तरुणं मधुबोधना
ತಾಳ್ಮೆ, ವ್ಯವಸ್ಥೆ, ಭಕ್ತಿ, ಸಂಪತ್ತು ಒಂದು ಪೂರ ನಂಗೆ ಒತ್ತಡದ ಜೀವನ ಆಗಬಹುದು. ಆ ದುಃಖದ ಕಾರ್ಯಕ್ರಮದಲ್ಲಿ ಮುಖ್ಯಂತ ಅಲ್ಪಕಾಲಿಕ ಒಂದು ಬರ್ಕೊಟ್ಟುള്ളത് ಅಲ್ಪ ಏಕಾಗ್ರತೆ ಕಂಡ ಮಸ್ತು ಬರ್ಕೊಂಡು ಗಂಟೆಲೆ ಕೂಡ ಏಕಾಗ್ರತೆ ಸಿಕ್ಕರ ಸಾಧ್ಯ ಪೂಜೆ ಮಧ್ಯಾಹ್ನ ಆ ಈಗ ಮಲ್ಕೊಂಡಾಗ ಅತಿಶಯವಾದ ಪುಣ್ಯಾಂಶ ಪ್ರಾಪ್ತಿಯಾಗುವುದು ಅರ್ಥಾತ್ ಮಾ ಪಾಪದ ಪರಿಹಾರ ಅಂಚಿತ್ತಿನ ಪೂಜೆಯಿಂದ ಒಳ್ಳೆ
ಅಂಚನೆ ನರಮಾಲಿ ಮುಂದಾಟ ಈ ಪಂಚಭೂತರದಾವರ ಅರ್ಥಾತ್ ಪೃಥ್ವಿ ಅಪು ತೇಜ ವಾಯು ಆಕಾಶ ಪಂಚ ಪಂಚತತ್ವದಾವರ ನಮ್ಮ ಶರೀರ ಈ ಪ್ರಪಂಚ ನಿರ್ಮಾಣ ಆಗ್ತದೆ. ಅವೇ ಪಂಚತತ್ವದ ನಮ್ಮ ಶರೀರ ನಿರ್ಮಾಣ ಆಗ್ತದೆ. ವಾತ ಪಿತ್ತ ಕಫ ಪಂಪಿತ್ತಿನ ಮೂಗಿ ಆ ಶರೀರಗಳು ಅವೇ ವ್ಯತ್ಯಾಸಗಳು ನಮಗೆ ಅನಾರೋಗ್ಯ ಬರ್ಕೊಂಡಿತ್ತು ದಾಟ ಆ ರೋಗ ರುಜಿನನ್ನು ದೂರ ಮನಸ್ಸಲೇ ಪಡೆದು ನಮ್ಮ ದೇವರಿಗೆ ಕೇಳಬೇಕು. ಅಂಚನೆ ಆ ಉದ್ಯೋಗಡಾವಳು ವ್ಯವಹಾರಡಾವಳು ಅಂಚನೆ ವ್ಯಾಪಾರ ವ್ಯವಹಾರಡಾವಳು ಬಾವಂಜ ರೀತಿಯ ಇಚ್ಛೆನ ನಂಗೆ ಕೊಡೋ ಅವಿನ ನಮಗೆ ದೇವರಿಗೆ ಕೇಳಬಹುದು. ಅಂಚನೆ ನಂಗೆ ಬಾಬಾ ಇಚ್ಛೆನ ಅವಶ್ಯಕತೆ ಉಂಟು ಅವನ ದೇವರಿಗೆ ಇದ್ದೆ ನಮಗೆ ಕೇಳಿದ ದೇವರು ನಂಗೆ ಅನುಗ್ರಹ ಮಾಡ್ಕೊಳ್ಳೇಬೇಕು. ಪಂಚಾಲು ನಮಗೆ ದೇವರನ್ನು ಪ್ರಾರ್ಥನೆ ಮಾತೆರೆಗಳ ಆಯುಷ್ಯ ಆರೋಗ್ಯ ಸುಖ ಸೌಖ್ಯ ನೆಮ್ಮದಿ ಅಂಚನೆ ಮಾತ ವಿಚಾರ ನಂಗೆ ಶ್ರೇಯಸ್ಸಿನ ದೇವರಿಗೆ ಅನುಗ್ರಹ ಮಾಡಿಕೊಳ್ಳಲು ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುಷ್ಯ ಆರೋಗ್ಯನೇ ಅಂಚನೆ ಮೃತ್ಯು ಅಪಮೃತ್ಯು ಘೋರ ಮೃತ್ಯು ಯಾಳ ಮೃತ್ಯು ಕ್ಷುದ್ರಮೃತ್ಯು ಕಲ್ಪಿಸಿದ ಸಪ್ತವಿಧವಾದಂಥ ಮೃತ್ಯು ಕಂಟಕದವರನ್ನು ಮಾತ್ರವಲ್ಲ ನಮ್ಮ ಪ್ರಿಯ ದೇವರ ಪರಿಹಾರ ಅಂತ ಹೊರತು ಅಕ್ಲಗ್ನ ಉದ್ಯೋಗ ವ್ಯವಹಾರದ ಮಾತ್ರ ಶ್ರೇಯಸ್ಸಿನ ಅನುಗ್ರಹವನ್ನು ಹೊರತು ಮಾತೆರೆಗಳ ಕಣ್ಣು ಕೈಕಾಲ ಅಂಚನೆ ಆರ್ಥಿಕವಾದಿನ ನಡತೆನೆ ಅಂಚನೆ ಆ ಭಕ್ತಿಳಿದ ಅವರ ದೇವರ ಸೇವೆ ಯೋಗ ಭಾಗ್ಯವನ್ನು ಅನುಗ್ರಹ ಮತ್ತು ಹೊರತು ಆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಪೂರ್ಣ ಅನುಗ್ರಹ ನಮ್ಮ ಮಾತೆರೆಗಳ ಪ್ರಾಪ್ತಿಯಾಗುವುದು ದೇವರ ಭಕ್ತಿರ್ದಾವನ್ನು ಋಣರೋಗಾನಿ ದಾರಿದ್ರ್ಯ ಪಾಪಕೃತವಮೃತ್ಯವಃ ಭಯ ಶೋಕಂ ನಸ್ತಾಪ ನಶ್ಯಂತು ಮಮ ಸರ್ವದಾ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇವೇ ಪುರುಷೋತ್ತಮ ಸಬರಿವಾರಯುಧಾಸಹಿತ ಲಕ್ಷ್ಮೀ ಸಹಿತ ನಾರಾಯಣ ಸ್ವಾಮಿನೇ ನಮಃ ಮನಸೋಭೀಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ದೇವರ ಪಾದಾವಂದಕ್ಕೆ ಗೋವಿಂದ ಗೋವಿಂದ ಕೈ ಎತ್ತಿನ ಮಂತ್ರಾಕ್ಷರ ದೇವರ ಪಾದ ಪ್ರಾಣದ ಪ್ರದಕ್ಷಿಣೆ ಭಕ್ತಿಗೆ ನಮಸ್ಕಾರ ಮಾಡಿ. ಶರಣಾಗತವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಪುರುಷೋತ್ತಮ ಪ್ರದಕ್ಷಿಣಂ ಸಮರ್ಪಯಾಮಿ ನಮಸ್ಕಾರಾನ್ ಸಮರ್ಪಯಾಮಿ. ಓಂ भय दुरितहरं क्षेत्रदानं नमामि तमिमां देवतां ऋषिकेतुमाय
ಆ ಬ್ರಹ್ಮದೇವರನ್ನ ದಿವ್ಯ ಸಾನ್ನಿಧ್ಯರು ಸಪರಿವಾರಯುತ ಸಹಿತ ಬ್ರಹ್ಮದೇವರನ್ನ ಇಂತ ನಡೆಯುವ ಆ ದೀಪೋತ್ಸವ ಪ್ರಸನ್ನ ಭೋಜನ ಮಾತನಾಡುತ್ತದೆ ಪ್ರಸನ್ನ ಕಾಲ ಆ ದೇವರನವ ಭಕ್ತಿದ್ದವರ ಪ್ರಾರ್ಥನೆಯನ್ನು ಸಮಯಿಸಿ ಮಾತ ಊರುದಕ್ಕೂ ಹೊರ ಊರುದಕ್ಕೂ ಮಾತ ಭಕ್ತನಕ್ಕೂ ಸೇರಿದೆ ಇಂದಿನ ಎಡ್ಡ ರೀತಿಯ ಆ ಮಹೋತ್ಸವನೇ ನಮ್ಮ ಆರಾಧನೆ ಮತ್ತೊಂದು ದೇವರಿಗೆ ಸಮರ್ಪಣೆ ಮತ್ತೊಂದು ಪ್ರಾರ್ಥನಾ ಸಂದರ್ಭಗಳು ಮಾತ ರೀತಿಯ ಉಳಿದಲು ಎಕ್ಕಲು ಅಂಜನೆ ಕಷ್ಟ ನಷ್ಟರು ಅದನ್ನು ಕೂಡ ದೇವರ ಪರಿಹಾರ ಮಾಡಿಕೊಂಡು ಸೇವಾಚರಣೆಗಳು ಭಕ್ತಜನತೆಯಲ್ಲಿ ಮಾತರೆಗಳ ಆ ಸುಖ ಸೌಖ್ಯ ಆಯುಷ್ಯ ಆರೋಗ್ಯ ಬಂದ ಆ ಸೌಭಾಗ್ಯನ ಅನುಗ್ರಹ ಮಾಡಿಕೊಡೋದು ಅಂಚನೆ ಸ್ವಾವಂಜ ರೀತಿಯ ತೆರೆಯೊಂದೇ ಅವೇ ರೀತಿಯ ಅಜ್ಞಾನವಿದ್ದಾವರ ನಮ್ಮ ಮಾನಸಿಕವಾದ ಧಾಂತರಿದ್ದಾವರ ಉಪಯೋಗ ರೀತಿಯ ತಪ್ಪುಲಿಟ್ಟಂದ ಅದನ್ನು ಕೂಡ ಆ ಬ್ರಹ್ಮದೇವರಿಗೆ ನೆನಪಿಡುವುದು ಮಾತರೆಗಳ ಸಜ್ಜಾನನು ಸುಖ ಸೌಖ್ಯನ ಅನುಗ್ರಹ ಮಾಡಿಕೊಡುವುದು ನಮ್ಮ ದೇವರ ಕೇಳೋಣ ಅಂಚನೆ ವಿಶೇಷವಾದ ಎಲ್ಲಂದಿನಂತೆ 27ನೇ ತಾರೀಕು ಆನಿ ಬಯ್ಯಗೆ ಮೂರು ಲೋಕ ಡಿಸೆಂಬರ್ 27ನೇ ತಾರೀಕು ಬಯ್ಯಗೆ ಮಾತ ಭಕ್ತ ಜನಗಳಿಗೆ ಹೆಡ್ಡೆ ಅವರ ಅಂಚನೆ ಆ ದೇವರ ಅನುಗ್ರಹ ಪ್ರಾಪ್ತಿಯಾಗುವ ಪ್ರತಿನ ಒಂದು ವಿಶಾಲ ಮನಸ್ಸಿನಲ್ಲಿ ಒಂದು ದೇವರಿಗೆ ಬಯ್ಯಗ ಆಶ್ಲೇಷಾವಲಿ ಪೂಜನೆ ಮಲ್ಪುನು ಪಂಡ ಸಂಕಲ್ಪ ಒಂದು ಅವೇ ರೀತಿಯೇ ಮನದಾನಿ 28ನೇ ತಾರೀಕು ಆ ಮಹಾಚಂಡಿಕಾ ಯಾಗನ ಮಲ್ಪನ ಒಂದು ಆ ಒಂಜಿ ಸತ್ಕರ್ಮದ ಮಾತೆಲ್ಲ ಮೂಲ ಭಕ್ತದ ಸೇರಿದು ದೇವಿಯರ್ನ ಆ ಪ್ರಸಾದನ ಸ್ವೀಕಾರ ಮಾಡಿಕೊಂಡು ಅಂಚನೆ ಈ ಒಂಜಿ ಈ ಸತ್ಕರ್ಮನೆ ಈ ಬ್ರಹ್ಮಕಲಶದ ಅರ್ಥಾತ್ ಈ ಕ್ಷೇತ್ರದ ಜೀರ್ಣೋದ್ಧಾರದ ದುಂಬುಗೆ ಮಹಾಬಲಗಟ್ಟಿಯಾರು ಆ ಸೇವೆಯನ್ನು ಮಂತ್ರದೇರಿ ಪ್ರಮೀಳ ಮಹಾಬಲಗಟ್ಟಿ ಅಂಚನೆ ಆ ಸೇವೆಯನ್ನು ಮಂತ್ರದೇರಿ ಇತ್ತೆ ಆರನ್ನ ಆ ದೇವರನ್ನ ಮಾತ ಬ್ರಹ್ಮಕಲಶಗಳು ಬೇತೆ ಬೇತೆ ಕೆಲಸಗಳು ಮಾತ ಒಂದು ಪರಿಪೂರ್ಣತದ ಹಂತಕ್ಕೆ ಬೈದಲ್ಲಿ ಅವೇ ಸಂದರ್ಭಗಳು ಆ ದೇವರಿಗೆ ಆ ಸೇವೆನ ಆಶ್ಲೇಷಾಬಲಿನ ಅಂಚನೆ ಚಂಡಿಕಾ ಹೋಮನ ಎಲ್ಲಂಜಿನ ಆ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಆ ಒಂದು ಭಕ್ತಿದ ಕಾರ್ಯವು ಆ ಭಗವಂತನ ಸೇವೆಗೂ
ಮಾತೆಲ್ಲ ಮೂಲ ಬತ್ತದ ಆ ದೇವರನ್ನ ಸೇವೆಗೆ ಕೈಗೂಡಾದ ಎಡ್ಡ ರೀತಿ ಆ ದೇವರನ್ನ ಸೇವೆ ಎಡ್ಡ ರೀತಿಯ ಆಫಲಕ ಮಾತೆಲ್ಲ ಸೇರಡು ಬಂದಾರು ಕೇಳಿಲ್ಲ ಅಂಚನೆ 7 ದಿನ ಎಡಮ ದಿನದ ಆ ಭಕ್ತಿ ಸಂಕೀರ್ತನೆ ಅಂಚನೆ ಆ ದೇವರನ್ನ ಈ ಕ್ಷೇತ್ರದ ಮಾತ ಆ ವಿವಿಧವಾದ ಸೇವೆಯನ್ನು ಕೂಡ ಮಾಡ್ತದೆ ಇನ್ನತ ದಿನಟ್ಟು ಮಲ್ತಿನ ಆ ಮಾತ ಗೀತ ಮುಟ್ಟ ಇನ್ನತ ದಿನಟ ಮುಟ್ಟ ಮಲ್ತಿನ ಸೇವೆಯನ್ನು ಆ ದೇವರ ಸಾನ್ನಿಧ್ಯಕ್ಕೆ ಸ್ವೀಕಾರ ಮಾಡ್ತದೆ ಮಾತ ಸೇವಾರ್ಥನಗಳಿಗೆ ಅಂಚನೆ ಈ ಒಂದು ಕ್ಷೇತ್ರ ಬೆಳಗಡು ಪಂಪಿತ್ತಿನ ಮಾತ ಭಕ್ತನಗಳಿಗೆ ಮಾತೆರಗಲ ಆ ದೇವರೇ ಕಣ್ಣು ಕೈಕಾಲ ಸುತನ ಆಯುಷ್ಯ ಆರೋಗ್ಯನ ಸುಖ ಸಮೃದ್ಧಿ ನಿಗ್ರಹ ಮಲ್ಪ ಅಂಚನೆ ಎಲ್ಲೆಂಜಿ 27 ಆಶ್ಲೇಷಗಳಿಲ್ಲ ಅಂಜನೆಯ ಚಂಡಿಕಾ ಹೋಮಲ ಆ ದೇವರು ಕೊಲ್ಲುಡ್ದಾವರ ಸಾನ್ನಿಧ್ಯಕ್ಕೆ ಸ್ವೀಕಾರ ಮಾಡಿಕೊಂಡು ಈಸುಮುಟ ಮಂತಿನ ಮಾತ ಸೇವೆನೇ ಆ ಸಪರಿವಾರಿತ ಸಹಿತ ಆ ನಾಗಬ್ರಹ್ಮ ದೇವರ ಸಾನ್ನಿಧ್ಯಕ್ಕೆ ಸ್ವೀಕಾರ ಮಾಡುತ್ತದೆ ನಂಗೆ ಮಾತಿರಗಲ ಆ ದೇವರು ಸುಖ ಸೌಖ್ಯ ಆಯುಷ್ಯ ಆರೋಗ್ಯ ನೆಮ್ಮದಿದ ಬಾಳ್ವೆನೆ ಅಕಲಕನ ಇಷ್ಟಾರ್ಥನ ಸರ್ವ ರಕ್ಷಣೆ ಅನುಗ್ರಹ ಮತ್ತು ನಡಬಿಡಡು ಬಂದು ಆ ದೇವರನ್ನ ಸಾನ್ನಿಧ್ಯರು ಭಕ್ತಿದ್ದಾರ ಆವಾಹಿರಿವದಾಭ್ಯೋ ನಮಃ ಪ್ರಾರ್ಥಯಾಮಿ ದೇವರ ಪಾದಾರಂದಕ್ಕೆ ಗೋವಿಂದ ಗೋವಿಂದ